ಸುಪ್ರಸಿದ್ಧ ದೇವಸ್ಥಾನಗಳ ಬಗ್ಗೆ ಪರಿಚಯ ಮಾಡಿಕೊಡುವಂತಹ ಕಾರ್ಯಕ್ರಮವೇ ದೈವದೇವರು. ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾರತಿ ಟೀಕೆ. ವೀಕ್ಷಕರೇ, ಇವತ್ತು ನಾವು ಉಡುಪಿ ಜಿಲ್ಲೆ ಕಡಪಾಡಿ ಇಲ್ಲಿ ಇರುವಂತಹ ಶ್ರೀ ವಿಶ್ವನಾಥ ದೇವಸ್ಥಾನದ ಸನ್ನಿಧಾನದಲ್ಲಿ ಇವತ್ತು ನಾವಿದ್ದೇವೆ. ಮಾನವರು ಕೊಡು ಕಣ್ಣಗೆ ತೋಜುನ ಜ್ಞಾನದ ಮೂರ್ತಿ, ಮಾನವರು ಕೊಡು ಕಣ್ಣಗೆ ತೋಜುನ ಜ್ಞಾನದ ಮೂರ್ತಿ, ಬಡವರೆ ಬದುಕಿಗೆ ಬೊಲ್ಪುನು ಕೊರ್ತು ಕಾರ್ಮಿಕ ತೋಜಯರು. ಜಯ ಜಯ ಗುರುದೇವ, ಜಯ ಜಯ ಗುರು ಸ್ವಾಮಿ, ಜಯ ಜಯ ಗುರುದೇವ, ಜಯ ಜಯ ಗುರು ಸ್ವಾಮಿ. ವೀಕ್ಷಕರೇ, ಶ್ರೀ ವಿಶ್ವನಾಥ ಕ್ಷೇತ್ರ ದೇವರ ಪರಿಚಯದೊಂದಿಗೆ ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು ಎನ್ನುವ ತತ್ವವನ್ನು ಪ್ರತಿಪಾದಿಸಿದ ಬ್ರಹ್ಮಶ್ರೀ ನಾರಾಯಣ ಗುರು ಅವರ ಜಯಂತಿಯನ್ನು ಕೂಡ ಇಲ್ಲಿ ಬಹಳ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಬನ್ನಿ ವೀಕ್ಷಕರೇ, ಈ ಸಂಭ್ರಮದಲ್ಲಿ ನೀವು ಎಲ್ಲರೂ ಪಾಲ್ಗೊಳ್ಳೋಣ. ಜಗತ್ತಿನ ಇತಿಹಾಸದುದ್ದಕ್ಕೂ ಕಾಲಕಾಲಕ್ಕೆ ಅನುಗುಣವಾಗಿ ಹಲವಾರು ಸಾಧು ಸಂತರು, ಪುಣ್ಯ ಪುರುಷರು, ದಾರ್ಶನಿಕರು ಜನ್ಮವೆತ್ತಿ ಬಂದಿದ್ದಾರೆ. ಇಷ್ಟೆಲ್ಲ ಸುಧಾರಣೆಗಳು, ಪರಿವರ್ತನೆಗಳು ಕಾಲಕಾಲಕ್ಕೆ ಆಗಿ ಹೋದ್ರೂ ಹಿಂದೂ ಧರ್ಮದಲ್ಲಿ ಜಾತೀಯತೆ, ಅಸ್ಪೃಶ್ಯತೆ, ಮೂಢನಂಬಿಕೆ ಮೊದಲಾದ ಅನಾಗರಿಕ ಆಚರಣೆಗಳನ್ನು ತೊಡೆದು ಹಾಕಲು ಸಾಧ್ಯವಾಗಲಿಲ್ಲ. ತಾಯಿ ಭಾರತೀಯ ಈ ಪುಣ್ಯ ಗರ್ಭವು ಅಸಂಖ್ಯಾತ ಅವತಾರ ಪುರುಷರಿಗೆ ಜನ್ಮ ನೀಡಿದೆ. ಸಾಧು ಸಜ್ಜನರನ್ನ ಸಂರಕ್ಷಿಸಿ ಸನಾತನ ಧರ್ಮ ಸಂಸ್ಕೃತಿಯನ್ನ ಬೆಳಗಿಸಿದೆ. ಜನರಲ್ಲಿ ಸತ್ಯ, ಧರ್ಮ, ನ್ಯಾಯ, ನೀತಿ, ಅಹಿಂಸೆ, ಸದಾಚಾರಗಳ ತತ್ವಗಳನ್ನ ಮೂಡಿಸಿದೆ. ನಮ್ಮ ಜಾತೀಯತೆ, ಅಸ್ಪೃಶ್ಯತೆ, ಮೂಢನಂಬಿಕೆ ಮೊದಲಾದವುಗಳನ್ನ ತೊಡೆದು ಹಾಕಲು ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು, ಮತ ಯಾವುದೇ ಇರಲಿ ಮನುಷ್ಯ ಒಳ್ಳೆಯವನಾಗಬೇಕು ಎಂಬ ತತ್ವಗಳನ್ನ ಅನುಷ್ಠಾನಗೊಳಿಸಿ ವಿಶ್ವ ಮಾನವ ಧರ್ಮದ ಹರಿಹರನಾಗಿ ಅವತರಿಸಿದ ಬ್ರಹ್ಮಶ್ರೀ ನಾರಾಯಣ ಗುರುಗಳು ನಮ್ಮ ಬಡವರ, ದೀನ ದಲಿತರ, ನೊಂದವರ ಕಣ್ಣೀರು ಒರೆಸಿ ಎಲ್ಲರ ಕಣ್ಣು ತೆರೆಸಿ ಮಹಾಪುರುಷರೆನಿಸಿಕೊಂಡವರು. ಇಂತಹ ಮಹಾನ್ ಪುರುಷ ಬ್ರಹ್ಮಶ್ರೀ ಗುರುನಾರಾಯಣ ಸ್ವಾಮಿಯವರ 164ನೇ ಜನ್ಮದಿನಾಚರಣೆ ನಾಡಿನೆಲ್ಲೆಡೆ ಅತ್ಯಂತ ಸಂಭ್ರಮ ಸಡಗರದಿಂದ ನಡೆಯಿತು. ಇತ್ತೀಚೆಗೆ ಉಡುಪಿ ಜಿಲ್ಲೆಯ ಕಡಪಾಡಿ ವಿಶ್ವನಾಥ ಕ್ಷೇತ್ರದಲ್ಲೂ ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮೀಜಿಯವರ 164ನೇ ಜನ್ಮದಿನಾಚರಣೆ ಜಿಲ್ಲಾ ಬಿಲ್ಲವ ಸಮುದಾಯ ಭವನದಲ್ಲಿ ಅದ್ದೂರಿಯಾಗಿ ನಡೆಯಿತು.
ವಿರಾಮ. ವಿರಾಮದ ಬಳಿಕ ಮತ್ತೆ ದೈವದೇವರು ಕಾರ್ಯಕ್ರಮಕ್ಕೆ ಸ್ವಾಗತ. जय हे कर्नाटक माते, जय सुंदर नदी वनಗಳ ನಾಡೆ, जय हे रस ಋಷಿಗಳ ಬೇಡೆ, जय ಭಾರತ ಜನನಿಯ ತನು ಜಾತೆ, जय हे कर्नाटक ಮಾತೆ. ಸಮಾಜದಲ್ಲಿನ ಅನಿಷ್ಟ ಪದ್ಧತಿಗಳನ್ನು ಹೋಗಲಾಡಿಸಲು ಶ್ರಮಿಸಿದ ಶ್ರೀ ನಾರಾಯಣ ಗುರುಗಳು ದಕ್ಷಿಣ ಭಾರತದ ಮಹಾನ್ ಸಂತರೆನಿಸಿದ್ದಾರೆ. ಇಂದು ನಾರಾಯಣ ಗುರುಗಳ 164ನೇ ಜಯಂತಿಯನ್ನು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಶ್ರೀ ವಿಶ್ವನಾಥ ಕ್ಷೇತ್ರ ಕಟ್ಪಾಡಿ ಇವರ ಆಶ್ರಯದಲ್ಲಿ ಏರ್ಪಡಿಸಲಾಗಿದೆ. ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸುವಲ್ಲಿ ನಮಗೆ ಸಹಕರಿಸಿದಂತಹ ಎಲ್ಲ ಬಿಲ್ಲ ಸಮುದಾಯದ ಬಾಂಧವರಿಗೂ, ಮಾಧ್ಯಮದ ಮಿತ್ರರಿಗೂ, ವಿದ್ಯಾರ್ಥಿಗಳಿಗೂ, ಶಾಲಾ ಕಾಲೇಜಿನ ಅಧ್ಯಾಪಕರಿಗೂ ಸರ್ವರಿಗೂ ಪ್ರೀತಿಪೂರ್ವಕವಾಗಿ ಜಿಲ್ಲಾಡಳಿತ ವತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ವಂದನೆಗಳು. ಸಮುದಾಯದಲ್ಲಿ ಒಂದು ಸಂಚಲನವನ್ನು ಮೂಡಿಸಬೇಕು, ಒಂದು ಸಾಂಸ್ಕೃತಿಕ ಐಡೆಂಟಿಟಿಯನ್ನು ಕಂಡುಕೊಳ್ಬೇಕು ಅನ್ನುವಂಥ ಉದ್ದೇಶದಿಂದ ಇಂಥ ಜಯಂತಿಯನ್ನು ಪ್ರಾರಂಭಿಸಿರುವಂಥದ್ದು. ಇಲ್ಲಿ ಸಮುದಾಯವು ಗಮನಿಸಬೇಕಾದಂಥ ಒಂದು ಅಂಶ ಏನಂದರೆ, ಇವತ್ತಿಗೂ ನಾನು ನೋಡ್ತಾ ಇದ್ದೇನೆ, ಅನೇಕ ಹೆಣ್ಣು ಮಕ್ಕಳು ವಿದ್ಯಾಭ್ಯಾಸದಿಂದ ವಂಚಿತರಾಗಿದ್ದಾರೆ, ಅಥವಾ ಶಾಲೆಗೆ ಹೋದರೂ ಕೂಡ 10ನೇ ತರಗತಿಯಲ್ಲಿ ಅಷ್ಟ ತನಕ ಮಾತ್ರ ಕಳಿಸ್ತಾರೆ. ನಂತರ ಮದುವೆ ಮಾಡಿ, ಅದು ಒಂದು ಪ್ರಮುಖ ಜವಾಬ್ದಾರಿ ಅಂತ ನಾವು ತಿಳ್ಕೊಳ್ತೀವಿ. ಹೆಣ್ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡದೆ ಅಥವಾ ಅವರನ್ನು ಉನ್ನತ ವಿದ್ಯಾಭ್ಯಾಸಕ್ಕೆ ನಾವು ಕಳಿಸದೆ ಅರ್ಧದಲ್ಲೇ ಅವರ ಒಂದು ವ್ಯಕ್ತಿತ್ವವನ್ನು ಮೊಟಕುಗೊಳಿಸಿ ಅವರನ್ನು ಮದುವೆಗೆ ಇಷ್ಟಕ್ಕೆ ಸೀಮಿತಗೊಳಿಸ್ತೇವೆ. ಸಮುದಾಯದ ಮುಖಂಡರಿದ್ದೀರಾ, ಸಮುದಾಯ ಎಲ್ಲವೂ ಇದೆ. ಹೆಣ್ಣು ಮಕ್ಕಳನ್ನು ಮುಂದಕ್ಕೆ ತರುವ, ಅವರಿಗೆ ಶೈಕ್ಷಣಿಕವಾಗಿ ಅವರನ್ನು ಮುಂದಕ್ಕೆ ತರುವಂಥ ಕೆಲಸವನ್ನು ಮಾಡಬೇಕಾಗತ್ತೆ. ಇದು ನಿಜವಾಗ್ಲೂ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಹೋರಾಡಿದಂತಹ ನಾರಾಯಣ ಗುರುಗಳಿಗೆ ನಾವು ಸಲ್ಲಿಸುವಂತಹ ಒಂದು ಶ್ರದ್ಧಾಂಜಲಿ, ಅಥವಾ ಅವರಿಗೆ ಅವರ ಮಾರ್ಗದರ್ಶನದ ಮೂಲಕ ನಾವು ಮುಂದುವರಿದಂತಾಗುತ್ತೆ, ಅವರ ಒಂದು ತತ್ವೋಪದೇಶಗಳನ್ನು ನಾವು ಪಾಲಿಸಿದಂತಾಗುತ್ತೆ ಅಂತ ನನಗನ್ನಿಸ್ತಾ ಇದೆ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಅಭಿಮಾನದಿಂದ, ಪೂರ್ಣ ಭಕ್ತಿಯಿಂದ ಈ ಕಾರ್ಯಕ್ರಮವನ್ನು ಅಧಿಕೃತವಾಗಿ ಉದ್ಘಾಟನೆ ಮಾಡಿದ್ದೇನೆ. ನಾರಾಯಣ ಗುರುಗಳು ಅಂತ ಹೇಳಿದ ತಕ್ಷಣ ಇಡೀ ಸಮಾಜದ ಮನಸ್ಸೊಳಗೆ ಏನು ಬರುತ್ತೆ ಅಂತ ಹೇಳಿದರೆ, ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಸಮಾಜದ ಎಲ್ಲ ವರ್ಗಗಳನ್ನು ಒಟ್ಟುಗೂಡಿಸಿ ಅವರಿಗೆ ಶಾಂತಿಯ ಸಂದೇಶವನ್ನು ನೀಡಿದಂಥ ಪ್ರಥಮ ದಾರ್ಶನಿಕ ಯಾರು ಕೇಳಿದರೆ ಅದು ಬ್ರಹ್ಮಶ್ರೀ ನಾರಾಯಣ ಗುರುಗಳು ಅನ್ನುವಂಥ ಭಾವನೆಗಳು ನಮ್ಮಲ್ಲೆಲ್ಲ ಇದೆ. ರಕ್ತರಂಜಿತವಾದ ದಿನಗಳಲ್ಲೂ ಕೂಡ ಮನುಷ್ಯನೊಬ್ಬ ಮನುಷ್ಯನನ್ನು ಯಾವ ರೀತಿ ಪ್ರೀತಿಸಬೇಕು, ಯಾವ ರೀತಿ ಬದುಕಬೇಕು, ಮನುಷ್ಯರಾಗಿ ಬದುಕುವುದನ್ನು ಮೊದಲು ಕಲಿ ಅಂತ ಹೇಳಿರುವಂಥ ದಾರ್ಶನಿಕ ಯಾರಾದರೂ ಒಬ್ಬರಿದ್ದರೆ ಅವರು ನಾರಾಯಣ ಗುರುಗಳು ಅಂತಾರೆ. ಈ ನಾರಾಯಣ ಗುರುಗಳ ಸಂದೇಶವನ್ನು ಬಿತ್ತುವಂಥ ಈ ಸಮಾರಂಭವನ್ನು ಏನು ಮಾಡಿದ್ದೀರಿ, ಜಿಲ್ಲಾಡಳಿತಕ್ಕೆ ಮತ್ತು ವೇದಿಕೆಯಲ್ಲಿರುವಂಥ ಎಲ್ಲ ಗೌರವಾನ್ವಿತ ಗಣ್ಯರಿಗೆ ನಾನು ಇದಕ್ಕೋಸ್ಕರ ಅಭಿನಂದನೆ ಹೇಳಿ ನಿಮಗೆಲ್ಲರಿಗೂ ಶುಭಾಶಯಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ, ಧನ್ಯವಾದ. ಎಲ್ಲ ಪದಾಧಿಕಾರಿಗಳು, ಸದಸ್ಯರು ಮತ್ತು ಈ ಶ್ರೀ ಕ್ಷೇತ್ರದ ಭಕ್ತವೃಂದ ಇಲ್ಲಿ ಸರ್ವ ಸಮನ್ವಯತೆ ನೆಲೆಯಲ್ಲಿ ಸಮಾವೇಶಗೊಂಡಿದೆ. ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಸಲ್ಲಿಸಿಕೊಳ್ಳುತ್ತಿದ್ದೇವೆ. ತೃತೀಯ ಬಹುಮಾನ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹೈಸ್ಕೂಲ್ ವಿಭಾಗ. ಉಡುಪಿ ಜಿಲ್ಲೆಯ ಸರ್ಕಾರದ ವ್ಯವಸ್ಥೆಯ ದೃಷ್ಟಿಯಿಂದ ನಾವು ನಾರಾಯಣ ಗುರು ಜಯಂತಿಯನ್ನು ಇಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಆದರೆ ಬೇರೆ ಬೇರೆ ಭಾಗದಲ್ಲಿ ಕೂಡ ಇವತ್ತು
ಸಮಾಜದ ಬಂಧುಗಳು ಸೇರಿ ನಾರಾಯಣ ಗುರು ಅವರ ಜನ್ಮ ಜಯಂತಿಯನ್ನು ಆಚರಣೆ ಮಾಡುವಂಥ ಒಂದು ಶುಭ ಸಂದರ್ಭದಲ್ಲಿ ನಾವು ಕೂತಿದ್ದೀವಿ. ಭಕ್ತಾಭಿಮಾನಿಗಳೇ, ಇವತ್ತು ಬ್ರಹ್ಮಶ್ರೀ ನಾರಾಯಣ ಗುರುಗಳ 164ನೇ ಜಯಂತಿ ಉತ್ಸವ. ಆ ಪ್ರಯುಕ್ತ ದೇಶಾದ್ಯಂತ ಅವರ ಒಂದು ಪುಣ್ಯಾತ್ಮರ ಸ್ಮರಣೆಯನ್ನು ಮಾಡುವುದು ನಮ್ಮೆಲ್ಲರ ಕರ್ತವ್ಯ. ಹಾಗೂ ಇದು ಒಂದು ಈಗಿನ ಸಮಾಜದ ಒಂದು ನಮಗೆಲ್ಲ ಒಂದು ರೀತಿಯ ಅಂದಿನ ದಿನದ ಜಾತಿ ಮತ ಭೇದ ಭಾವದ ಆ ಕಷ್ಟ ದಿನಗಳಲ್ಲಿ ಅವರಿಗೆ ಒಂದು ಅದಕ್ಕೆ ಮುಕ್ತಿ ಕೊಟ್ಟು ಜನರನ್ನೊಂದು ಸಾಮಾಜಿಕ ಜಾಗೃತಿ ಹುಟ್ಟಿಸಿದಂಥ ಒಬ್ಬ ಪುಣ್ಯಾತ್ಮ. ಅಂಥ ನಾರಾಯಣ ಗುರುಗಳ ಜಯಂತಿ ಉತ್ಸವವನ್ನು ಇವತ್ತು ನಮ್ಮ ಕಟ್ಪಾಡಿ ವಿಶ್ವನಾಥ ಕ್ಷೇತ್ರದ ಮೂಲಕ ಉಡುಪಿಯ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಸ್ಥಳೀಯ ವಿಶ್ವನಾಥ ಕ್ಷೇತ್ರದ ಭಕ್ತಾಭಿಮಾನಿಗಳ ಸಮ್ಮುಖದಲ್ಲಿ ಇವತ್ತು ರಾಜ್ಯದ ಅಧಿಕೃತ ಕಾರ್ಯಕ್ರಮವಾಗಿ ಇವತ್ತು ನಮ್ಮ ಕಾಪು ಕ್ಷೇತ್ರಕ್ಕೆ ಅವಕಾಶ ಸಿಕ್ಕಿದೆ. ನಾರಾಯಣ ಗುರುಗಳು ಇವತ್ತು ನಮಗೆಲ್ಲರ ಆದರ್ಶವಾದಂಥ ವ್ಯಕ್ತಿಯಾಗಿ ಅವರ ಜಯಂತಿ ಉತ್ಸವ ನಿರಂತರವಾಗಿ ಅವರ ಕಾಲಾನಂತರ ಕೂಡ ಆಚರಣೆ ಆಗ್ತಾಯಿದೆ. ಬಹುಶಃ ಅವರ ಒಂದು ತತ್ವಾದರ್ಶ ಇವತ್ತು ಈಗಿನ ಸಮಾಜಕ್ಕೆ ಬಹಳ ಸುತ್ಯಾರ್ಹ ಮತ್ತು ಈಗಿನ ಸಮಾಜಕ್ಕೆ ಕೂಡ ಅದು ಒಂದು ಇದ್ದ ಹಾಗೆ. ಹಾಗಾಗಿ ಅವರ ಈ ಸ್ಮರಣೆ ಮಾಡುವುದು ನಮ್ಮ ಧರ್ಮ. ಆ ಕ್ಷೇತ್ರದಲ್ಲಿ ವಿಶ್ವನಾಥ ಕ್ಷೇತ್ರದ ಈ ಪುಣ್ಯಕ್ಷೇತ್ರದಲ್ಲಿ ಕೂಡ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೇವೆ. ಜನರಿಗೆ ಎಲ್ಲರಿಗೂ ಕೂಡ ದೇವರು ಒಳ್ಳೆಯದನ್ನು ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಕ್ಷೇತ್ರದ ವಿಶ್ವನಾಥ ಸ್ವಾಮಿಯನ್ನು ಕೂಡ ಪ್ರಾರ್ಥಿಸಿಕೊಂಡು ಎಲ್ಲರಿಗೂ ಶುಭ ಹಾರೈಕೆ ಮಾಡ್ತಾ ಇದ್ದೇನೆ. ವಂದನೆಗಳು. ದೈವದೇವರು ಕಾರ್ಯಕ್ರಮದಲ್ಲಿ ಈಗ ಒಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಮತ್ತೆ ದೈವದೇವರು ಕಾರ್ಯಕ್ರಮಕ್ಕೆ ಸ್ವಾಗತ. ವಿಶ್ವನಾಥ ಕ್ಷೇತ್ರ ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮೀಜಿಯವರ ಅನುಗ್ರಹದಿಂದಲೇ ಸ್ಥಾಪಿಸಲ್ಪಟ್ಟಿತ್ತು ಎಂಬ ಪ್ರತೀತಿ ಇದೆ. ಮುಖ್ಯವಾಗಿ ಪಂಚ ದೇವರನ್ನ ಒಳಗೊಂಡ ದೇಗುಲವೇ ವಿಶ್ವನಾಥ ಕ್ಷೇತ್ರ. ಪುಣ್ಯಕ್ಷೇತ್ರ ಕ್ಷೇತ್ರದ ಪ್ರಧಾನ ಅರ್ಚಕರಾದಂಥ ದೇವದಾಸ್ ಶಾಂತಿ. ಅದೇ ಪ್ರಕಾರ ಪರಮಗುರುವಿನ ಅನುಗ್ರಹದಿಂದ ಉದ್ಭವವಾದಂಥ ಕ್ಷೇತ್ರಂತೆ ವಿಶ್ವನಾಥ ಕ್ಷೇತ್ರ. ಪ್ರಾರಂಭದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿ ಸೇವಾ ಸಮಿತಿ, ನಂತರ ಶ್ರೀ ವಿಶ್ವನಾಥ ಕ್ಷೇತ್ರ. ಗುರುವಿನ ಅನುಗ್ರಹದಿಂದ ಉಂಟಾದಂಥ ಕ್ಷೇತ್ರಂತೆ. ಗುರುವಿನ ಅನುಗ್ರಹದಿಂದ ಇಂಥ ಇಷ್ಟು ದೊಡ್ಡ ಕ್ಷೇತ್ರ ನಿರ್ಮಾಣ ಆಗಿದೆ. ಒಳ್ಳೆ ರೀತಿಯ ಕಾರ್ಯಗಳೆಲ್ಲ ಈ ಕ್ಷೇತ್ರದಲ್ಲಿ ನಡೆಯುತ್ತಾ ಇದೆ. ಪಂಚಮಹಾಶಕ್ತಿಗಳು ನೆಲೆಯಾದಂಥ ಈ ಪುಣ್ಯಸ್ಥಳಂತೆ. ಪ್ರಧಾನ ಈಶ್ವರ ಮಹಾಗಣಪತಿ, ಶ್ರೀಕೃಷ್ಣ, ಷಣ್ಮುಖ, ತಾಯಿ ಮಹಾತಾಯಿ ಅಂತ ಅನ್ನಪೂರ್ಣೇಶ್ವರಿ, ಹೊರಗಿನ ಭಾಗದಲ್ಲಿ ಕ್ಷೇತ್ರಮಾದಂಥ ಕಲ್ಕುಡ, ಹರಿಹರೇಶ್ವರ, ಅತ್ಲಾಗೆ ನಾಗದೇವರು. ಇಂಥ ಪುಣ್ಯಕ್ಷೇತ್ರಂತೆ. ಈ ಕ್ಷೇತ್ರದಲ್ಲಿ ಆಯಾಯ ದೇವರ ವಿಶೇಷ ದಿವಸದಂದು ಆಯಾಯ ವಿಶೇಷ ಕಾರ್ಯಗಳು ನಡೀತಾ ಬರುತ್ತಾ ಇದೆ. ಅದೇ ಪ್ರಕಾರ ಬ್ರಹ್ಮಶ್ರೀ ನಾರಾಯಣ ಗುರುದೇವರ 164ನೇ ಜನ್ಮದಿನೋತ್ಸವದ ಈ ಪುಣ್ಯ ಸಂದರ್ಭದಲ್ಲಿ ಏನೋ ಸರ್ಕಾರಿ ಮುಖಾಂತರವಾಗಿ ಕೆಲವು ಕಾರ್ಯಕ್ರಮಗಳನ್ನು ಮಾಡಿಕೊಟ್ಟಿದ್ದಾರೆ. ಅಂತೂ ಗುರುವಿನ ಅನುಗ್ರಹ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅಂತೂ ಪರಮಗುರುವಿನ ಅನುಗ್ರಹದಿಂದ ಈ ಕ್ಷೇತ್ರದಲ್ಲಿ ಆಗುವಂಥ ಈ ಪುಣ್ಯಕಾರ್ಯ ನಿರಂತರವಾಗಿ ಒಳ್ಳೆ ರೀತಿಯಲ್ಲಿ ಆಗುವಂಥ ಯೋಗವನ್ನು ಪರಮಗುರು ಅನುಗ್ರಹಿಸಲಿ. ದೇವರು ಎಲ್ಲರಿಗೂ ಸನ್ಮಂಗಲವಾಗಲಿ. ಪ್ರತ್ಯೇಕವಾಗಿ ಪ್ರಕೃತಿ ವಿಕೋಪದಿಂದ ಕೆಲವಾರು ಕಡೆಗಳಿಂದ ಕೆಲವು ತೊಂದರೆಗಳು ಬಂದೊದಗಿದೆ. ಅದಕ್ಕೂ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಅಂಥ ಸಂಕಷ್ಟಕ್ಕೆ ಒದಗಿದಂಥ ಜನರಿಗೆ ದೇವರು ಸುಖವನ್ನು ಕೊಡಿಸಲಿ. ಅಂತೂ ಈ ಕ್ಷೇತ್ರ ವೃದ್ಧಿಯಾಗಿ ಇನ್ನಷ್ಟು ಇಂಥ ಪುಣ್ಯ ಕಾರ್ಯಗಳು ಈ ಜಾಗದಲ್ಲಿ ನೆರವೇರಿಕೊಂಡು ಬರಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು
ನಾನು ಕುರ್ಕಾಲು ಕ್ಷೇತ್ರದ ಜಿಲ್ಲಾ ಪಂಚಾಯತ್ ಸದಸ್ಯೆ ಗೀತಾಂಜಲಿ ಎಂ ಸುವರ್ಣ ಹಾಗೂ ಈ ಕ್ಷೇತ್ರದ ಏನು ಇವತ್ತು ನಾವು ವಿಶ್ವನಾಥ ಕ್ಷೇತ್ರದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ 164ನೇ ವರ್ಷದ ಜಯಂತಿಯನ್ನು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಹಾಗೂ ಸಾಂಸ್ಕೃತಿಕ ಇಲಾಖೆಯಿಂದ ಮಾಡ್ತಾ ಇದ್ದೆವು. ಈ ಒಂದು ಕ್ಷೇತ್ರದ ಫೌಂಡರ್ ಅಂತ ಹೇಳ್ಬೋದು ಕಟ್ಪಾಡಿ ಮುದ್ದು ಸುವರ್ಣರು. ಅವರ ಸೊಸೆಯಾಗಿ ಈ ಕ್ಷೇತ್ರಕ್ಕಾಗಿ ದುಡಿಯುವವಳು ನಾನು. ಇವತ್ತು ನಾರಾಯಣ ಗುರು ಜಯಂತಿಯ ಶುಭಾಶಯವನ್ನು ಎಲ್ಲರಿಗೂ ತಿಳಿಸುತ್ತಾ ನಾವು ಸುಂದರವಾದ ಕಾರ್ಯಕ್ರಮವನ್ನು ಇವತ್ತು ಮಾಡಿದೆವು. ವಿಶ್ವನಾಥ ಕ್ಷೇತ್ರ ಅಂತ ಹೇಳಿದರೆ ಮಂಗಳೂರಲ್ಲಿ ಗೋಕರ್ಣನಾಥ ಕ್ಷೇತ್ರ ಹೇಗೆ ಬಿಲ್ಲವರ ಒಂದು ಕ್ಷೇತ್ರವಾಗಿದೆಯೋ ಹಾಗೆ ಕಟ್ಪಾಡಿಯಲ್ಲಿ ವಿಶ್ವನಾಥ ಕ್ಷೇತ್ರವು ಒಂದು ಪ್ರಸಿದ್ಧವಾದ ದೇವಾಲಯವಾಗಿದೆ. ದೇವಾಲಯದಲ್ಲಿ ಪಂಚ ಮಹಾಶಕ್ತಿಗಳನ್ನು ಆರಾಧಿಸ್ಕೊಂಡು ಬರ್ತಾ ಇದ್ದಾರೆ. ಹಾಗೆಯೇ ಶನಿವಾರದ ದಿನ ಕಲ್ಕುಡನ ದರ್ಶನದ ಭಾಗ್ಯ ಎಲ್ರಿಗೂ ಸಿಗ್ತದೆ. ಶನಿವಾರ ಕಷ್ಟಪಟ್ಟ ಜನರು ನಮಗೆ ಏನೋ ಸಮಸ್ಯೆ ಬಂದಿದೆ, ಇದಕ್ಕೆ ನೀನೇ ಪರಿಹಾರ ಮಾಡಬೇಕು ಅಂತ ದೇವ್ರ ಹತ್ರ ಬಂದು ಬೇಡುವಾಗ ಕಲ್ಕುಡ ಅವರಿಗೆ ಅವರ ಅನೇಕ ಕಷ್ಟಗಳನ್ನು ಬಗೆಹರಿಸಿದಂತಹ ಅನೇಕ ಪ್ರಸಂಗಗಳು ಇವೆ. ಕಟ್ಪಾಡಿಯ ವಿಶ್ವನಾಥ ಕ್ಷೇತ್ರಕ್ಕೆ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಪಾದಾರ್ಪಣೆ ಮಾಡಿದರು ಎನ್ನುವ ಮಾತು ಇದೆ. ಒಳ್ಳೆಯ ಮನಸ್ಸು, ಪ್ರೀತಿ ವಿಶ್ವಾಸದಿಂದ ಬದುಕುವ ಕೆಲಸಗಳು, ಸಮಾಜದಲ್ಲಿ ನಡೆಯುವಂತಹ ಬೇಡದ ಅನಾಚಾರಗಳಿಗೆ ದೇವರು ಇದ್ದಾನೆ, ಇಂತಹದ್ದು ನಡೀಬಾರ್ದು ಎಂದು ದೇವರು ಎಲ್ಲರಿಗೆ ಒಳ್ಳೆಯ ಮನಸ್ಸನ್ನು ಕೊಡಬೇಕು ಅಂತ ನಾನು ಹೇಳ್ತಾ ಇದ್ದೇನೆ. ವಿಶ್ವನಾಥ ಕ್ಷೇತ್ರ ಕಳೆದ ಹಲವು ವರ್ಷಗಳಿಂದ ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮೀಜಿಯವರ ಜನ್ಮ ದಿನಾಚರಣೆಯ ಪ್ರಯುಕ್ತ ಧಾರ್ಮಿಕ, ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬಂದಿದೆ. ಈ ವರ್ಷವೂ ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮೀಜಿಯವರ ಜನ್ಮದಿನಾಚರಣೆಯ ಪ್ರಯುಕ್ತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ವಿತರಣಾ ಸಮಾರಂಭ ಜರುಗಿತು. ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮೀಜಿಯವರ 164ನೇ ಜನ್ಮದಿನಾಚರಣೆಯ ಪ್ರಯುಕ್ತ
ಪವಾಡ ಸದೃಶ್ಯ ವಿಶ್ವನಾಥ ಕ್ಷೇತ್ರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಉಡುಪಿ ವತಿಯಿಂದ ವಿದ್ಯಾರ್ಥಿ ವೇತನ ಮತ್ತು ಸಭಾ ಕಾರ್ಯಕ್ರಮ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅದ್ಧೂರಿಯಾಗಿ ನಡೆಯಿತು. ಸಭಾ ಕಾರ್ಯಕ್ರಮದಲ್ಲಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಮಾನ್ಯ ಸಂಸದೆ ಶೋಭಾ ಕರಂದ್ಲಾಜೆ, ಉಡುಪಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ದಿನಕರ ಬಾಬು, ಉಡುಪಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾದ ಶೀಲಾ ಕೆ ಶೆಟ್ಟಿ ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಒಂದೇ ದೇವರು ಅಂತ ಇಡೀ ವಿಶ್ವಕ್ಕೆ ಸಾರಿ ಬ್ರಹ್ಮಶ್ರೀಯಾಗಿ ವಿಶ್ವಕ್ಕೆ ಗುರುವಾದಂತಹ ನಾರಾಯಣ ಗುರುಗಳ ಪಾದಾರವಿಂದಕ್ಕೆ ವಂದಿಸುತ್ತಾ ನನ್ನ ಮಾತುಗಳನ್ನು ಪ್ರಾರಂಭಿಸುತ್ತಿದ್ದೇನೆ. ವೇದಿಕೆಯ ಮೇಲೆ ಹಾಗೂ ಮುಂದೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂತಹ ಸಮಸ್ತರಿಗೆ ನಮಸ್ಕಾರ. ಎಲ್ಲ ಮಾತಾಡ್ತಾ ಹೋದ್ರು, ಬಟ್ ನಾನು ನಿನ್ನೆ ಕೂತ್ಕೊಂಡು ಒಂದು ಆಲೋಚನೆ ಮಾಡ್ತಿದ್ದೆ. ಸುಮಾರು 164 ವರ್ಷ ನಾರಾಯಣ ಗುರುಗಳು ಹುಟ್ಟಿ ಸುಮಾರು 144 ವರ್ಷ ಕಳೆದ್ರು ಕೂಡ ಇವತ್ತಿಗೂ ಕೂಡ ನಾವು ಅವರ ನೆನಪಿನಲ್ಲಿ ಇಟ್ಕೊಂಡಿದ್ದೇವೆ, ಇವತ್ತಿಗೂ ನಾವು ಅವರನ್ನು ಪೂಜೆ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ ಏನು ಆ ವಿಶೇಷ ಶಕ್ತಿ ಅವರಲ್ಲಿತ್ತು ಅಂತ ಇನ್ನೂ ಆಲೋಚನೆ ಮಾಡ್ತಾ ಹೋದ್ರೆ ಇನ್ನೊಂದು ಸುಮಾರು 2 ಶತಮಾನಗಳೇ ಕರೀಲಿ, ಅದೊಂದು 5-6 ಶತಮಾನಗಳೇ ಕಳೀಲಿ, ಆದರೂ ಕೂಡ ನಾರಾಯಣ ಗುರುಗಳನ್ನು ನಾವು ಮರಿಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಕೊಡುಗೆಯನ್ನು ನಾವು ನಮ್ಮ ದೇಶಕ್ಕೆ ಇಟ್ಟು ಹೋಗಿದ್ದಾರೆ. ಅದು ನಮ್ಮ ಮಾನವ ಕುಲಕ್ಕೆ ಅಂತ ಒಂದು ಕೊಡುಗೆಯನ್ನು ನಾರಾಯಣ ಗುರುಗಳು ಇಟ್ಟು ಹೋಗಿದ್ದಾರೆ ಅಂತ. ಹಾಗಾದ್ರೆ ಅವ್ರು ಯಾಕೆ ಅಂತ ದೊಡ್ಡ ವ್ಯಕ್ತಿಗಳಾದ್ರು ಅಂತ ನಾನು ಆಲೋಚನೆ ಮಾಡಿ ಅವರ ಬಗ್ಗೆ ಓದ್ಲಿಕ್ಕೆ ತುಂಬಾ ಹಿಂದೆ ಶುರು ಮಾಡಿದೆ ಅವರ ಬಗ್ಗೆ. ಬಟ್ ಓದ್ತಾ ನಂಗೆ ಕೆಲವು ವಿಚಾರಗಳನ್ನು ಗೊತ್ತಾಯ್ತು. ಆ ವಿಚಾರಗಳನ್ನು ನಾವು ಕಲ್ತ್ಕೊಂಡ್ರೆ ನಮ್ಮ ಜೀವನದಲ್ಲಿ ಬೇರೊಂದು ಮೋಟಿವೇಶನ್ ಅವಶ್ಯಕತೆನೇ ಇಲ್ಲ. ನಾವು ವಿದ್ಯಾರ್ಥಿಗಳು ಅಥವಾ ನಾವು ಯುವಕರು ಏನಿದ್ದೇವೆ, ಖಾಲಿ ಅವರ ಜೀವನದಲ್ಲಿ ಇದ್ದಂತಹ ಕೆಲವು ವಿಚಾರಗಳನ್ನು ನಾವು ಅರ್ಥ ಮಾಡ್ಕೊಂಡ್ರೆ ನಮಗೆ ಬೇರೊಂದು ಮೋಟಿವೇಶನ್ ಇಲ್ಲ. ಮೊದಲನೇದಾಗಿ ನಾನು ಹೇಳ್ತೇನೆ, ವಿವೇಕಾನಂದರು ಇಡೀ ದೇಶವನ್ನು ಸುತ್ತಿ ಲಾಸ್ಟ್ಗೆ ಕೇರಳಕ್ಕೆ ಬರ್ತಾರೆ. ಕೇರಳಕ್ಕೆ ಬಂದ ಸಂದರ್ಭದಲ್ಲಿ ಕೇರಳದಲ್ಲಿದ್ದಂತಹ ಜಾತಿ ಪದ್ಧತಿ, ಕೇರಳದಲ್ಲಿದ್ದಂತಹ ಅಸ್ಪೃಶ್ಯತೆ, ಕೇರಳದಲ್ಲಿದ್ದಂಥ ಒಂದು ಸಾಮಾಜಿಕ ಸ್ಥಿತಿಯನ್ನು ನೋಡಿ ಕೇರಳವನ್ನು ಒಂದು ಹುಚ್ಚಾಸ್ಪತ್ರೆಗೆ ಹೋಲಿಸ್ತಾರೆ. ಒಂದು ಕೇರಳ ಹುಚ್ಚಾಸ್ಪತ್ರೆ ಇದ್ದಂತೆ ಅಂತ ಅವ್ರು ಹೇಳ್ತಾರೆ. ಅಂತ ಹುಚ್ಚಾಸ್ಪತ್ರೆಯ ಏರಿಯಾದಲ್ಲಿ, ಅಂತ ಹುಚ್ಚಾಸ್ಪತ್ರೆಯ ಒಳಗೆ ಒಬ್ಬ ನಾರಾಯಣ ಎಂಬ ಹುಡುಗ ಜನಿಸ್ತಾನೆ. ಆ ಹುಡುಗ ತನ್ನವರಿಗೆ ಸಂಸ್ಕೃತ ಕಲೀಲಿಕ್ಕೆ ಹಕ್ಕಿಲ್ಲ ಅಂತ ಹೇಳಿದ್ರೂ ಕೂಡ ಸಂಸ್ಕೃತವನ್ನು ಕಲಿತಾನೆ. ಸಮಾಜದಲ್ಲಿ ಒಂದು ಕ್ರಾಂತಿಯನ್ನು ಹುಟ್ಟಿ ಹಾಕ್ತಾನೆ. ಅದು ಕೂಡ ರಕ್ತರಹಿತ ಕ್ರಾಂತಿಯನ್ನು ಹುಟ್ಟಿ ಹಾಕಿ ಶಾಂತಿಯ ಮೂಲಕ ಬದಲಾವಣೆ ಅಂತಿರ್ತಾರೆ. ಅವರೇ ಇಂದು ನಮ್ಮ ಹೃದಯದಲ್ಲಿ ನಾರಾಯಣ ಗುರುಗಳಾಗಿ ರಾರಾಜಿಸ್ತಾರೆ. ಬ್ರಹ್ಮೋತ್ಸವವನ್ನು ನಾವು ಆಚರಿಸಿದ ಸಂದರ್ಭದಲ್ಲಿ ಬಡ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಕೊಡುವಂಥ ನಿರ್ಧಾರ ಮಾಡಿದ್ದೇವೆ. ಹೋದ ವರ್ಷಕ್ಕಿಂತ ಜಾಸ್ತಿ ಇದಾಗಲಿ, ಮುಂದೆಯೂ ನಾವು 1 ಕೋಟಿ ಹಣವನ್ನು ವಿದ್ಯಾರ್ಥಿ ವೇತನ ಇಡಬೇಕೆಂದು ಸಂಕಲ್ಪ ಮಾಡಿದ್ದೇನೆ. ನಿಮ್ಮೆಲ್ಲರ ಸಹಕಾರದಿಂದ ಇದಕ್ಕೆ ಬಂದ ಎಲ್ಲ ವಿದ್ಯಾರ್ಥಿಗಳು ಮುಂದೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಾರಾಯಣ ಗುರುಗಳ ಜಯಂತಿಯ ಈ ಕಾರ್ಯಕ್ರಮವನ್ನು, ಜನ್ಮದಿನೋತ್ಸವವನ್ನು ಜಿಲ್ಲಾಡಳಿತದ ಮುಖಾಂತರ ಜಿಲ್ಲಾ ಪಂಚಾಯತು ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮುಖಾಂತರ ಈ ಒಂದು ಸರ್ಕಾರಿ ಕಾರ್ಯಕ್ರಮವಾಗಿ ಆಚರಿಸುವಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಇಲ್ಲಿ ಹಮ್ಮಿಕೊಂಡಿದ್ದಾರೆ. ನಮ್ಮೆಲ್ಲರ ಬೇಡಿಕೆ ಇತ್ತು, ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಗಳ ಸಂದೇಶ ಮತ್ತು ಅವರ ಜಯಂತಿಯ ಜನ್ಮದಿನೋತ್ಸವ ಆಚರಣೆ. ಹಿಂದಿನ ಕಾಲದಲ್ಲಿ ಒಂದು ರೀತಿ ಅಸ್ಪೃಶ್ಯತೆಯ ಮನೋಭಾವದಿಂದ ನೋಡುವಂಥ ಮನೋಭಾವ ಏನಿತ್ತು, ಅದನ್ನು ಹೋಗಲಾಡಿಸುವಂಥ ದೃಷ್ಟಿಯಲ್ಲಿ
ಇವತ್ತು ಯಾವುದೇ ರೀತಿಯ ಸಂಘರ್ಷಣೆ ಇಲ್ಲದೆ ಇವತ್ತು ಅದನ್ನು ಹೋಗಲಾಡಿಸುವಂಥ ರೀತಿಯಲ್ಲಿ ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಂಥವರು ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಗಳು. ಇಷ್ಟೊತ್ತು ನೋಡಿದ್ರಲ್ಲ ವೀಕ್ಷಕರೇ, ವಿಶ್ವನಾಥ ಕ್ಷೇತ್ರದ ವಿಶೇಷತೆಯನ್ನು, ಇಲ್ಲಿಯ ಒಂದು ಕಾರಣಿಕತೆಯನ್ನು. ಮುಂದೆ ಇಂತಹದ್ದೇ ಒಂದು ಸುಪ್ರಸಿದ್ಧ ದೇವಸ್ಥಾನದೊಂದಿಗೆ ನಾವು ನಿಮ್ಮನ್ನು ಮತ್ತೆ ಭೇಟಿಯಾಗ್ತೇವೆ. ಅಲ್ಲಿಯವರೆಗೆ ನೋಡ್ತಾ ಇರಿ V4 ನ್ಯೂಸ್. ವಂದನೆಗಳು.